ಎಲ್ಲ ಹಿತೈಷಿಗಳ ಜೊತೆಗೆ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ತುಳುನಾಡಿನ ಕೃಷಿ ಸಂಸ್ಕೃತಿಯ ದೀಪಾವಳಿ ಆಚರಣೆಯಲ್ಲಿ ಬಲಿಪಾಡ್ಯಮಿಯ ದಿನ ಬಲಿಯೇಂದ್ರನನ್ನ ಪ್ರಕೃತಿಯಿಂದ ದೊರೆಯುವ ಸಪ್ತಪರ್ಣಿಕ ಮರ ಅಥವಾ ಹಾಳೆ ಮರದ ಗೆಲ್ಲನ್ನು ಬಲಿರಾಜನಂತೆ ಅಲಂಕರಿಸಿ ದೀಪ ಬೆಳಗುವ ಸಂಪ್ರದಾಯ ಇದೆ. ಈಗ ಆಳ್ವಾಸ್ ಕುಟುಂಬದ ಯಜಮಾನರು ತಮ್ಮ ಪರಿವಾರ ಸಮೇತವಾಗಿ ಈ ದೀಪವನ್ನು ಬೆಳಗುವ ಮುಖಾಂತರವಾಗಿ ಬಲಿಯೇಂದ್ರ ಪೂಜೆಗೆ ಅಣಿಮಾಡಿಕೊಡಬೇಕು ಅಂತ ಅವರನ್ನ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅತಿಥಿ ಅಭ್ಯಾಗತರೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಬಲಿಯೇಂದ್ರ ಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ. ಬಂಧುಗಳೇ, ತನ್ನ ದುಡಿತದಿಂದ ಭೂಮಿಯನ್ನೇ ಸ್ವರ್ಗವನ್ನಾಗಿ ಮಾಡಿದ ಬಲಿಯೇಂದ್ರನು ವಾಮನನಿಂದ ತುಳಿತಕ್ಕೊಳಗಾಗಿ ಪಾತಾಳ ಸೇರಿದ್ರು ಹರಿಯ ಕೃಪೆಯಿಂದ ವರ್ಷಕ್ಕೊಮ್ಮೆ ಬಲಪಾಡ್ಯಮಿಯ ದಿನ ಭೂಲೋಕಕ್ಕೆ ಬರುತ್ತಾನೆನ್ನುವುದು ತುಳುವರ ನಂಬಿಕೆ. ಅದಕ್ಕಾಗಿ ತುಳುವರು ಬಲಿಯೇಂದ್ರನನ್ನ ಪೂಜೆಗೆ ಕರೆಯುವಂತಹ ವಿಶಿಷ್ಟ ಸಂಪ್ರದಾಯ ಹೊಂದಿದೆ. ಇದನ್ನ ನಡೆಸಿಕೊಡಬೇಕೆಂದು ತುಳು ಕನ್ನಡ ವಾಗ್ಮಿ, ಸಾಹಿತಿ, ಆಳ್ವಾಸನ ಹಿತೈಷಿಗಳಾಗಿರುವ ಶ್ರೀ ಕದ್ರಿ ನವನೀತ್ ಶೆಟ್ಟಿ ಅವರನ್ನ ವಿನಂತಿಸಿಕೊಳ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ದೀಪಾವಳಿಯ ಪರ್ವಕಾಲದಲ್ಲಿ ಬಲಿಪಾಡ್ಯಮಿ, ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ತಳ್ಳಿದಂತಹ ವಾಮನ ರೂಪಿಯಾದಂತಹ ವಿಷ್ಣು, ನಾನು ಮತ್ತೆ ನನ್ನ ತುಳು ರಾಜ್ಯವನ್ನು ಯಾವಾಗ ಕಾಣಬಹುದು ಎನ್ನುವಾಗ ವರ್ಷದಲ್ಲಿ 3 ದಿನ ಅವಕಾಶವನ್ನು ವಿಷ್ಣು ದೇವರು ವಾಮನ ರೂಪಿಯಾಗಿ ಅನುಗ್ರಹ ಮಾಡ್ತಾರೆ. ಆಟಿದ ಅಮಾಸೆಗೆ, ಸೋಣದ ಸಂಕ್ರಾಂತಿಗೆ, ಬೊಂತೆಲ್ದ ಕೊಡಿ ಪರ್ಬಗೆ, ಮುಜ್ ದಿನದ ಬಲಿ ಆಜಿ ದಿನದ ಪೊಲಿ ಎಂಬುದಾಗಿ ನಾನು ಶಾಶ್ವತವಾಗಿ ನನ್ನ ತುಳುನಾಡಿನಲ್ಲಿ ಯಾವಾಗ ಇರಬಹುದು ಎನ್ನುವಾಗ ಕೆಲವು ಅಘಟಿತ ಘಟನೆಗಳು ನಡೆದರೆ ಆಗ ನೀನು ಇಲ್ಲಿ ಶಾಶ್ವತವಾಗಿ ಇರಬಹುದು ಅಂತ ಹೇಳ್ತಾರೆ. ಅಂತಹ 10 ಅಘಟಿತ ಘಟನೆಗಳನ್ನು ಆ ಬಲಿಯನ್ನು ಕರೆಯುವಂತಹ ಸಂದರ್ಭದಲ್ಲಿ ಕೃಷಿ ಪ್ರಧಾನವಾದಂತಹ ನಮ್ಮ ತುಳುನಾಡಿನಲ್ಲಿ ಕೃಷಿಕರು, ತುಳುನಾಡಿನ ಮಂದಿ ಆ ಬಲೀಂದ್ರನನ್ನು ಕರೆಯುವಂತಹ ಹೊತ್ತು ಗದ್ದೆಯ ಬದಿಯಲ್ಲಿ ಇದೇ ರೀತಿಯ ಬಲಕ್ಕಿ ಮರ ಸಾನಾದಿಗೆ, ಮನೆಯ ಅಂಗಳದಲ್ಲಿ ಈ ಸಾನಾದಿಗೆಯನ್ನಿರಿಸಿ ದೈವಾಲಯ ದೇವಾಲಯಗಳಲ್ಲೂ ಆ ಬಲೀಂದ್ರನನ್ನು ಸ್ವಾಗತಿಸುವಂತಹ ಪರಿ. ಕರ್ಗಲ್ಲು ಕಾಯಾನಗ ಬೊಲ್ಗಲ್ಲು ಪೂಪೋನಗ ನೆಕ್ಕಿದಡಿಟ್ಟು ಆಟಾನಗ ತುಂಬೆದಡಿಟ್ಟು ಕೂಟಾನಗ ದೆಂಬೆಲಗು ಪಾಂಪು ಪಾಡ್ನಗ ಅಲೆಟ್ಟು ಬೊಲ್ಲೆ ಮುರ್ಕುನಗ ಗುರ್ಗುಂಜಿದ ಕಲೆಮಾರ್ಜಿನಗ ಉರ್ದು ಮದ್ದೊಲಿಯಾನಗ ಕೊಡ್ಡೆರ್ಮೆ ಗೋಣೆಯಾನಗ ಕಲ್ಲಬಸವೆ ಮುಕ್ಕುಡ್ದಕ್ಕನಗ ಜಾಲು ಪಾದೆಯಾನಗ ಉರ್ದು ಮದ್ದೊಲಿಯಾನಗ ದಂಟದಜ್ಜಿ ಮಧುಮಲಾನಗ ಕೊಟ್ರುಂಜೆ ಕೊಡಿಯೇರ್ನಗ ಆ ಊರ್ದ ಬಲಿ ಕನಲ ಈ ಊರ್ದ ಬಲಿ ಕೊನಲ ಬಲಬಲೀಂದ್ರ ಅರಕದ ಒಟ್ಟೆ ಓಡಡು ಮಯಣದ ಮೌಂಟು ಜಲ್ಲಡು ಪೊಟ್ಟುಗಟ್ಟಿ ಪೊಡಿ ಬಜಲಿದ ತೊಂದ್ರೆ ಬಲಬಲೀಂದ್ರ ಆಟಿದ ಅಮಾಸೆ ಸೋಣದ ಸಂಕ್ರಾಂತಿ ಬೊಂತೆಲ್ದ ಕೊಡಿಪರ್ಬಗೆ ಮೋಜಿ ದಿನದ ಬಲಿ ಆಜಿ ದಿನದ ಬಲಿ ಬಲಬಲೀಂದ್ರ ದೇಶ ವಿದೇಶದ ಒಂಜಿ ಸಾರ ಜೋಕುಲು ಈ ವೇದಿಕೆಡೆ ಸಾಂಸ್ಕೃತಿಕ ವೈಭವನ ನಡಪಾ ಒಂದುಲ್ಲೇರಿ ಆಳ್ವಾಸ್ ದೀಪಾವಳಿದ ಪೊರ್ಲು ತೂಯರೆ ಬಲಬಲೀಂದ್ರ ಡಿಸೆಂಬರ್ ತಿಂಗಳದ 10 ತಾರೀಕಿರ್ದು 14 ತಾರೀಕು ಮುಟ್ಟ ನಡಪರೆ ಪುನಃ ಆಳ್ವಾಸ್ ವಿರಾಸತದ ವೈಭವ ತೂಯರೆ ಬಲಬಲೀಂದ್ರ. ಆಚರಣೆ ಮತ್ತು ಆರಾಧನೆಯ ನಂತರದಲ್ಲಿ ದೀಪಾವಳಿಯ ಸಂದೇಶವನ್ನು ನೀಡುವಂತೆ ಆಳ್ವಾಸ್ ಕುಟುಂಬದ ಯಜಮಾನರು ಲೋಕೋಪಯೋಗದ ಹಲವು ಪ್ರಣತಿಗಳನ್ನು ಹಚ್ಚಿ ಬೆಳಕು ನೀಡುತ್ತಾ ಇರುವ ಡಾಕ್ಟರ್ ಮೋಹನ ಆಳ್ವ ಅವರನ್ನು ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ.
ವಿದ್ಯಾರ್ಥಿಗಳಲ್ಲಿ ವಿನಂತಿ, ನಾವು ದೀಪಾವಳಿ ಹಬ್ಬದಲ್ಲಿದ್ದೇವೆ. ಯಾರೂ ಕಿರುಚಾಡುವಂಥ ಅಗತ್ಯ ಇಲ್ಲ. ಕಿರುಚಾಡದೆ ಹಬ್ಬವನ್ನು ಬಹಳ ಸಂದ ರೀತಿಯಲ್ಲಿ ಸಂಭ್ರಮಿಸಬೇಕಾದ್ದು ನಮ್ಮ ಕರ್ತವ್ಯ. ಇದನ್ನು ನೆನಪಿಟ್ಟುಕೊಳ್ಳಬೇಕು. ಇಲ್ಲಿ ಇವತ್ತಿನ ಈ ದೀಪಾವಳಿಗಾಗಿ ಇವತ್ತು ಬಂದಂಥ ನಮ್ಮ ಕ್ಷೇತ್ರದ ಶಾಸಕರಿಗೂ, ಉಮನಾಥ್ ಕೋಟ್ಯಾನ್ರವರಿಗೂ, ಮಾಜಿ ಶಾಸಕರಾದಂಥ ಅಭಯ್ ಚಂದ್ರ ಜೈನ್ರವರಿಗೂ, ನಮ್ಮ ಹಿರಿಯರಾದಂಥ ಶ್ರೀಪತಿ ಭಟ್ರವರಿಗೂ, ಜಯಶ್ರೀ ಅಮರನಾಥ್ ಶೆಟ್ಟರವರಿಗೂ, ನಮ್ಮ ಈ ಮೂಡುಬಿದಿರೆಯ ಅರಸುಗಳಾದಂಥ ಕುಲ್ದೀಪರವರಿಗೂ, ನಮ್ಮ ಮಿತ್ರ ಬೊಮ್ಮಾಯಿಯಿಂದ ಇಲ್ಲಿಗೆ ಬಂದಂಥ ನನ್ನ ಬಂಧು ಐಕಳ ಹರೀಶ್ ಶೆಟ್ಟರವರಿಗೂ, ನಿಮ್ಮೆಲ್ಲರ ನೆಚ್ಚಿನ ಒಬ್ಬ ಚಿತ್ರಕ್ಕೆ ಸಂಬಂಧಪಟ್ಟ ಡಿ ಮನೋಹರ್ ಅವರಿಗೂ ಕೈ ಮುಗಿದುಕೊಂಡು, ಎಲ್ಲ ಬಂದಂಥ ಅತಿಥಿಗಳಿಗೂ ಗೌರವಾನ್ವಿತರಿಗೂ ಕೈ ಮುಗಿದುಕೊಂಡು, ಸೇರಿದ ವಿದ್ಯಾರ್ಥಿನಿಯರೇ, ವಿಶ್ವಮಟ್ಟದಲ್ಲಿ ಎಲ್ಲ ದೇಶಗಳು ಆಚರಿಸುವಂಥ 3 ಹಬ್ಬಗಳಿವೆ. ಅವು ಯಾವುದೆಂದರೆ, ಕ್ರಿಶ್ಚಿಯನ್ ಧರ್ಮೀಯರು ಕ್ರಿಸ್ಮಸ್, ಮುಸ್ಲಿಂ ಧರ್ಮೀಯರು ಪವಿತ್ರ ರಂಜಾನ್ ಮತ್ತು ಹಿಂದೂ ಧರ್ಮೀಯವರು ದೀಪಾವಳಿ ಹಬ್ಬ. ಆದರೆ ದೀಪಾವಳಿ ಹಬ್ಬಕ್ಕೆ ಒಂದು ವಿಶೇಷವಾದಂಥ ಒಂದು ಗೌರವ ಇದೆ. ಅದೇನೆಂದರೆ, ಕ್ರಿಸ್ಮಸ್ಸನ್ನು ಸಾಮಾನ್ಯವಾಗಿ ಕ್ರಿಶ್ಚಿಯನ್ನರು, ರಂಜಾನನ್ನು ಮುಸ್ಲಿಮರು ಮಾತ್ರ ಆಚರಿಸಿದರೆ, ದೀಪಾವಳಿಯನ್ನು ಜಾತಿ, ಮತ, ಪ್ರದೇಶ, ಖಂಡಾಂತರಗಳ ವ್ಯತ್ಯಾಸವಿಲ್ಲದೆ ಇಡೀ ಮನುಷ್ಯ ಕುಲಕೋಟಿ ಇವತ್ತು ಆಚರಿಸ್ತಾ ಬರೋದು ನಮಗೆ ಬಹಳ ಸಂತೋಷ ವಿಚಾರ. ದೀಪಾವಳಿಯ ವಿಶೇಷವಾಗಿ ಬೆಳಕಿನ ದೀಪಕ್ಕೆ ವಿಶೇಷವಾದಂಥ ಒಂದು ನಾವು ಮಹತ್ವವನ್ನು ಕೊಡ್ತೇವೆ. ಹೊರಗಿರುವುದು ಮಾತ್ರ ಬೆಳಕಲ್ಲ, ನಮ್ಮ ಒಳಗಿರುವುದು ಕೂಡ ಬೆಳಕೇ ಆಗಿದೆ. ಹೊರಗಿರುವ ಬೆಳಕನ್ನು ಯಾರು ಬೇಕಾದರೂ ಉರಿಸಬಹುದು ಅಥವಾ ನಂದಿಸಬಹುದು. ಆದರೆ ನಮ್ಮ ಒಳಗಿನ ಬೆಳಕನ್ನು ನಾವೇ ಉರಿಸಬೇಕು ಅಥವಾ ನಾವೇ ನಂದಿಸಬೇಕು. ಬೆಳಕಿನಲ್ಲಿ ಶ್ರೇಷ್ಠ ಬೆಳಕು ಅಥವಾ ಕನಿಷ್ಠ ಬೆಳಕು ಎಂಬುದು ಇಲ್ಲ. ಯಾವುದು ಮರೆಯಾಗಿರ್ತದೋ ಅದನ್ನು ಎತ್ತಿ ತೋರಿಸುವುದೇ ಬೆಳಕಿನ ಗುಣವಾಗಿದೆ. ಹಾಗಾಗಿ ಬೆಳಕು ನಿಷ್ಪಕ್ಷಪಾತ ಗುಣವುಳ್ಳದ್ದಾಗಿದೆ. ಮುಚ್ಚುಮರೆಯನ್ನು ನಾಶ ಮಾಡುವುದೇ ಬೆಳಕಿನ ಕಾಯಕ. ನಾನು ಹೇಳಿದ ಈ ಎಲ್ಲ ಅಂಶಗಳು ಬೆಳಕಿಗೆ ಸಂಬಂಧಿಸಿದ ಬೇರೆ ಬೇರೆ ಅರ್ಥ ನಿರೂಪಣೆಗಳಲ್ಲಿದೆ. ಮನುಷ್ಯ ಪ್ರಪಂಚದಲ್ಲಿ ಅರ್ಥ ಪ್ರಪಂಚವೇ ನಿಜವಾದ ಪ್ರಪಂಚವಾಗಿದೆ. ಈ ಅರ್ಥವನ್ನೇ ನಾವು ಬೆಳಕು ಎಂದು ಕರೀತೇವೆ. ಅಪ್ಪ ಮಗ, ತಾಯಿ ಮಗಳು, ಮಾವ ಅಳಿಯ, ಇವೆಲ್ಲವುಗಳಲ್ಲಿ ಅರ್ಥ ಇದೆ, ಅಂದರೆ ಬೆಳಕು ಇದೆ. ಅಪ್ಪ ಒಬ್ಬ ಜವಾಬ್ದಾರಿಯುತವಂತ ಅಪ್ಪನಾಗಿ ಮನಪೂರ್ವಕವಾಗಿ ಅಪ್ಪನಾದಾಗ ಆತನ ಬದುಕಿನಲ್ಲಿ ಬೆಳಕಿನಂಥ ತೇಜಸ್ಸು ಬರ್ತದೆ. ಹಾಗೆಯೇ ಓರ್ವ ಮಗನೂ ಕೂಡ, ಓರ್ವ ಮಗ ಅಥವಾ ಮಗಳು ವಿದ್ಯಾಸಂಸ್ಥೆಯೊಂದರ ವಿದ್ಯಾರ್ಥಿನಿಯಾದಾಗಲೂ ಹೀಗೆ ಬೆಳಗಬೇಕು. ಕರ್ತವ್ಯ ಎಂಬ ದೀಪದ ಬತ್ತಿ, ಜ್ಞಾನವೆಂಬ ಎಣ್ಣೆ, ಶಿಕ್ಷಣ ಸಂಸ್ಥೆ ಎಂಬ ಹಣತೆ ಇದ್ದಾಗ ಓರ್ವ ವಿದ್ಯಾರ್ಥಿಯ ಬಾಳು ಬೆಳಗ್ತದೆ. ಇದನ್ನು ಅರ್ಥ ಮಾಡಿಕೊಂಡವರಿಗೆ ಪ್ರತಿದಿನವೂ ದೀಪಾವಳಿ, ಅರ್ಥ ಮಾಡಿದವರಿಗೆ ಪ್ರತಿದಿನವೂ ಅಮಾವಾಸ್ಯೆ. ನಿಮ್ಮ ಮುಖ ಎಂಬ ಹಣತೆಗಳಲ್ಲಿ ಕಣ್ಣುಗಳೆಂಬ 2 ದೀಪಗಳಿದೆ. ದೀಪದ ಬೆಳಕು ಹೇಗೆ ಒಳ್ಳೆಯದು ಕೆಟ್ಟದು ಎಂದು ನೋಡ್ತದೋ, ನೀವು ಕೂಡ ಒಳಿತು ಕೆಡಕು ಎಂಬುದನ್ನು ನೀವು ಎರಡನ್ನೂ ನೋಡ್ತೀರಿ. ದೀಪದ ಬೆಳಕಿಗೆ ಆಯ್ಕೆಯ ಅವಕಾಶ ಇಲ್ಲ. ಅದು ತುಳಸಿ ಕಟ್ಟೆಯ ಮೇಲೂ ತನ್ನ ಕಿರಣವನ್ನು ಬೀರ್ತದೆ, ಹಾಗೆ ಕೊಚ್ಚೆಯ ಮೇಲೂ ತನ್ನ ಬೆಳಕನ್ನು ಬೀರ್ತದೆ. ಆದರೆ ವಿದ್ಯಾರ್ಥಿನಿಯಾದ ನಿಮ್ಮ ಮುಖದ ಮೇಲಿರುವ ಕಣ್ಣುಗಳೆಂಬ ದೀಪ ಹಾಗಲ್ಲ. ಒಂದು ಒಳ್ಳೆಯದು ಮತ್ತು ಕೆಟ್ಟದು ಕಾಣಬಹುದು, ಆದರೆ ಅದನ್ನು ಒಳಿತನ್ನು ಮಾತ್ರ ಆಯ್ಕೆ ಮಾಡುವ ಸಾಮರ್ಥ್ಯ ನಿಮ್ಮ ಈ ಕಣ್ಣುಗಳ ಬೆಳಕಿಗೆ ಇದೆ. ಹಾಗಾಗಿ ಕಣ್ಣುಗಳ ಬೆಳಕು ಅಂದರೆ ಅದು ನೋಡುವುದಷ್ಟೇ ಅಲ್ಲ, ಅದು ಕಾಣುವುದೂ ಹೌದು. ಬರೀ ಕಣ್ಣಿನಿಂದ ನಾವು ನೋಡ್ತೇವೆ, ಆದರೆ ಅಂತರಂಗದ ಕಣ್ಣಿನಿಂದ ನಾವು ಕಾಣುತ್ತೇವೆ. ಸುಮ್ಮನೆ ನೋಡುವುದನ್ನು ನೋಟ ಎನ್ನುತ್ತೇವೆ, ಆಳವಾಗಿ ಕಾಣುವುದನ್ನು ಕಾಣ್ಕೆ ಎನ್ನುತ್ತೇವೆ. ಈ ದೀಪಾವಳಿ ಹಬ್ಬ ನಿಮಗೆ ನೋಡುವ ನೋಟದ ಜೊತೆಗೆ ಕಾಣುವ ಕಾಣ್ಕೆಯನ್ನು ಕೊಡಲಿ ಎಂದು ಹಾರೈಸ್ತೇನೆ. ನೀವು ನಿಮ್ಮ ಹಿರಿಯರೊಂದಿಗೆ, ಅಧ್ಯಾಪಕರೊಂದಿಗೆ, ನೀವು ಕಲಿತ ವಿದ್ಯಾಸಂಸ್ಥೆಯೊಂದಿಗೆ ಕಟ್ಟಿಕೊಳ್ಳುವ ಸಂಬಂಧಗಳೇ ಸಂಪತ್ತು ಆಗಬೇಕು ಹೊರತು ನೀವು ಗಳಿಸಿರುವ ಸಂಪತ್ತಿನಿಂದ ಸಂಬಂಧಗಳು ಹುಟ್ಟಬಾರದು. ಸಂಬಂಧಗಳೇ ಸಂಪತ್ತು ಆದಾಗ ಅದಕ್ಕೆ ಸಾವು ಎಂಬುದು ಇರುವುದಿಲ್ಲ. ಆದರೆ ಸಂಪತ್ತಿನಿಂದಲೇ ಸಂಬಂಧ ಎಂದಾಗ ಅದರ ಆಯುಷ್ಯು ಬಹಳ ಕ್ಷಣಿಕವಾದುದು ಎಂಬ ನಿತ್ಯ ಸತ್ಯವನ್ನು ನಿಮಗೆ ಗೊತ್ತಿರಬೇಕು.
ಶ್ರೀಕೃಷ್ಣ ಮನುಷ್ಯರ ಬಗ್ಗೆ ಹೇಳಿರುವ ಒಂದು ಮಾತು ಬಹಳ ಮುಖ್ಯವಾದ್ದು. ಅದೇನೆಂದರೆ, ಮನುಷ್ಯನಿಗೆ ತನ್ನ ಜ್ಞಾನದ ಬಗ್ಗೆ ಅಪಾರ ಅಹಂಕಾರ ಇರ್ತದೆ, ಆದರೆ ತನ್ನ ಅಹಂಕಾರದ ಬಗ್ಗೆ ಜ್ಞಾನವೇ ಇರುವುದಿಲ್ಲ. ದೀಪಾವಳಿ ಹಬ್ಬ ಅಂತಹ ಅಜ್ಞಾನದ ಅಂಧಕಾರವನ್ನು, ಮನುಷ್ಯರಿಗೆ ಸಾಮಾನ್ಯವಾಗಿ ಬರುವ ಗಂಭೀರವಾದ ಕಾಯಿಲೆಯಾದಂಥ ಅಹಂಕಾರವನ್ನು ದೂರ ಮಾಡಲಿ ಅಂತ ನಾವು ಆಶಿಸುವ. ಅಜ್ಞಾನ ಅಂಧಕಾರ ತೊಳೆದು ಜ್ಞಾನ ದೀಪ ಹಚ್ಚೋಣ. ದ್ವೇಷ ಅಸೂಯೆಯ ಬಿಟ್ಟು ಪ್ರೀತಿಯ ದೀಪ ಬೆಳಗೋಣ. ಜಾತಿ ಧರ್ಮ ಕುಲ ಮತವೆನ್ನದೇ ಸಂತಸದಿಂದ ಬೆಳಕಿನ ಹಬ್ಬವನ್ನು ಆಚರಿಸುವ. ಕತ್ತಲಿನಿಂದ ಬೆಳಕಿನ ಕಡೆಗೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ, ಕೆಡುಕಿನಿಂದ ಒಳಿತಿನ ಕಡೆಗೆ ನಡೆಯುವ ಹಬ್ಬವೇ ದೀಪಾವಳಿ. ವಿದ್ಯೆ ವಿನಯ ವಿವೇಕವೆಂಬ ಜ್ಞಾನದ ದಾರಿ ಹಿಡಿಸುವ ಹಬ್ಬ. ದೀಪದ ಬೆಳಕು ಕಣ್ಣಿಗೆ ಮನಸ್ಸಿಗೆ ಹಿತ. ಬಂಧು ಜನರೊಡನೆ ಸಂಭ್ರಮಿಸುವ ಹಬ್ಬ. ಇದರಿಂದ ಒಗ್ಗಟ್ಟು ಸಂಬಂಧಗಳನ್ನು ಗಟ್ಟಿ ಮಾಡುವಂತಹ ಹಬ್ಬ. ಹೆಣ್ಣಾಗಲಿ ಗಂಡಾಗಲಿ ಎಲ್ಲರೂ ಹಣತೆಯ ತ್ಯಾಗ ಪ್ರೀತಿ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳುವಂತೆ ಮಾಡುವ ಹಬ್ಬ. ಪ್ರತಿಯೊಬ್ಬರೂ ಬದುಕಿನಲ್ಲಿ ಸಮೃದ್ಧಿ ಸಂಪ್ರೀತಿ ಸಮಾನತೆ ಸೌಜನ್ಯತೆ ಬೆಳಕಿನಂತೆ ಎಲ್ಲೆಡೆ ಹರಡಬೇಕೆಂಬ ಆಶಯದ ಹಬ್ಬ. ಕಷ್ಟ ಕಾರ್ಪಣ್ಯಗಳು ದುಃಖ ದುಂಬಾನಗಳು ಕರಗಿ ಸಂಭ್ರಮೋತ್ಸವಗಳು ಮನೆ ಮಾಡುವ ಹಬ್ಬ. ಸುಡು ಮದ್ದಿನಲ್ಲೂ ಭಯಾನಕ ಶಬ್ದವಿದ್ದರೂ ಅದರೊಂದಿಗೆ ಬೆಳಕಿನ ಚಿತ್ತಾರದ ಆಕರ್ಷಣೆಗಳು ಇದೆ ಎಂಬುದನ್ನು ನಾವು ಅರ್ಥೈಸಬೇಕು. ಹಣತೆ ಹಚ್ಚುತ್ತೇನೆ ನಾನು, ಈ ಕತ್ತಲನ್ನು ಗೆದ್ದು ನಿಲ್ಲುತ್ತೇನೆಂಬ ಜಿದ್ದಿನಿಂದಲ್ಲ. ಇರುವಷ್ಟು ಹೊತ್ತು ನಿಮ್ಮ ಮುಖ ನಾನು, ನನ್ನ ಮುಖ ನೀವು ನೋಡಬಹುದು ಎಂಬ ಒಂದೇ ಒಂದು ಆಶೆಯಿಂದ ನಾವು ದೀಪಾವಳಿಯನ್ನು ಆಚರಿಸುವಾಗ ನಮ್ಮ ಮನೆಗಳು ಮತ್ತು ಹೃದಯಗಳು ಪ್ರೀತಿ ಬೆಳಕು ಮತ್ತು ಶಾಂತಿಯಿಂದ ತುಂಬಿರಲಿ. ಕತ್ತಲೆಯ ಸಮಯದಲ್ಲಿ ಭರವಸೆಯ ಪ್ರಕಾಶಮಾನನಾಗಿ ಹೊಳೆಯುತ್ತದೆ ಎಂಬುದನ್ನು ದೀಪಾವಳಿ ನಮಗೆ ನೆನಪಿಸುತ್ತದೆ. ನಿಮ್ಮ ಆತ್ಮವು ಉತ್ತುಂಗಕ್ಕೇರಲಿ. ದೀಪಾವಳಿಯ ಏಕತೆಯ ಸೌಂದರ್ಯ ನಮ್ಮ ಧನಾತ್ಮಕ ಶಕ್ತಿಯನ್ನು ಸೂಚಿಸುತ್ತದೆ. ಬೆಳಕಿನ ಹಬ್ಬ ಮೂಡಿಸಲಿ ಖುಷಿಯ ಚಿತ್ತಾರ, ದೂರವಾಗಲಿ ಅಜ್ಞಾನದ ಅಂಧಕಾರ, ತುಂಬಲಿ ಮನೆಗಳಲ್ಲಿ ಸಡಗರ. ತಮಸೋಮಯ ಜ್ಯೋತಿರ್ಗಮಯ, ಕತ್ತಳೆಯಿಂದ ಬೆಳಕಿನಡೆಗೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ನಿಮ್ಮ ಹೆಜ್ಜೆಗಳು ಸಾಗಲಿ. ದೀಪಾವಳಿ ನಿಮ್ಮ ಬದುಕಿನಲ್ಲಿ ಸಂಪೂರ್ಣ ಬೆಳಕನ್ನು ತುಂಬಲಿ. ದೀಪ ಹಚ್ಚೋಣ, ಕತ್ತಲೆಯನ್ನು ಓಡಿಸುವುದಕ್ಕಲ್ಲ, ಬೆಳಕನ್ನು ಸಂಭ್ರಮಿಸುವುದಕ್ಕೆ. ದೀಪ ಹಚ್ಚೋಣ, ಅಂಧಕಾರದ ನೀಗುವುದಕ್ಕಲ್ಲ, ಬೆಳಕನ್ನು ವಿಸ್ತರಿಸುವುದಕ್ಕೆ. ದೀಪ ಹಚ್ಚೋಣ, ಬೆಳಗಿನ ಪ್ರಖರತೆಗಳ ನಮ್ಮೊಳಗೆ ಪ್ರಕಾಶ ಬೀರುವುದಕ್ಕೆ. ದೀಪ ಹಚ್ಚೋಣ, ರಾಗ ದ್ವೇಷದ ಸುಡುವುದಕ್ಕಲ್ಲ, ಪ್ರೀತಿ ಪ್ರೇಮದ ಹಚ್ಚುವುದಕ್ಕೆ. ದೀಪ ಹಚ್ಚೋಣ, ಅಜ್ಞಾನದ ದೂಷಿಸುವುದಕ್ಕಲ್ಲ, ಜ್ಞಾನಭಾರತಿ ಬೆಳಗುವುದಕ್ಕೆ. ದೀಪ ಹಚ್ಚೋಣ, ಭಿನ್ನತೆ ಕಂಡು ಕೊರುವುದಕ್ಕಲ್ಲ, ಏಕತೆಗೆ ಮಿರುಗ ತಿಳಿಯುವುದಕ್ಕೆ. ದೀಪ ಹಚ್ಚೋಣ, ಪ್ರಯಾಸ ತಿಳಿಯುವುದಕ್ಕಲ್ಲ, ಜೀವನ ಯಾತ್ರೆಯ ಜ್ಯೋತಿಯಾಗುವುದಕ್ಕೆ. ದೀಪ ಹಚ್ಚೋಣ, ಹಚ್ಚುವುದು ಸಂಭ್ರಮಕ್ಕಲ್ಲ, ಪರರ ಸಂತೋಷಕ್ಕೆ. ದೀಪ ಹಚ್ಚೋಣ, ಕುಬ್ಜತೆ ಮೀರುವುದಕ್ಕಲ್ಲ, ವಿಸ್ತರಿಸುವುದಕ್ಕೆ. ದೀಪ ಹಚ್ಚೋಣ, ಹೆಸರು ಪಡೆಯುವುದಕ್ಕಲ್ಲ, ಹಸಿರ ಹರಡುವುದಕ್ಕೆ. ದೀಪ ಹಚ್ಚೋಣ, ಬಿದ್ದವರ ಎನಿಸುವುದಕ್ಕಲ್ಲ, ಅದರಿಪ್ಪ ಕೈಗಳ ಶಕ್ತಿಯಾಗುವುದಕ್ಕೆ. ದೀಪ ಹಚ್ಚೋಣ, ದಾಸ್ತವ ತಿಳಿಯುವುದಕ್ಕಲ್ಲ, ಹೊಸ ಮನ್ವಂತರವ ಬರೆಯುವುದಕ್ಕೆ. ದೀಪ ಹಚ್ಚೋಣ, ಕವಿತೆ ಓದುವುದಕ್ಕಲ್ಲ, ಕವಿತ್ಯ ಪಡುವುದಕ್ಕೆ. ದೀಪ ಹಚ್ಚೋಣ, ಮೆಟ್ಟಲುಗಳನ್ನು ಕಾಣುವುದಕ್ಕಲ್ಲ, ಬದುಕನ್ನು ಮೆಟ್ಟಲಾಗಿಸುವುದಕ್ಕೆ. ದೀಪ ಹಚ್ಚೋಣ, ಆಗಿ ಹೋದವರ ನೆನಪುವುದಕ್ಕಲ್ಲ, ಮುಂದೆ ಬರಲಿರುವವರನ್ನು ಸ್ವಾಗತಿಸುವುದಕ್ಕೆ. ದೀಪ ಹಚ್ಚೋಣ, ಬುದ್ಧಿ ಭಾವಗಳ ತಿಳಿಯುವುದಕ್ಕಲ್ಲ, ಮಹಿಮನಗಳ ಬೆಸೆಯುವುದಕ್ಕೆ. ದೀಪ ಹಚ್ಚೋಣ, ವಜ್ರ ವೈಡೂರ್ಯಗಳ ಆಡಂಬರದ ಕಲ್ಲಗೂಡಿ ಉಣ್ಣುವ ಸಂಭ್ರಮಕ್ಕೆ. ದೀಪ ಹಚ್ಚೋಣ, ಪಾತಾಳದಳಕ್ಕೆ ತುಳಿಯಬಟ್ಟರು ಮತ್ತೆ ಪುಟಿದೇಳುವ ಜೀವ ಚೈತನ್ಯದ ಕೊಂಡಿಯಾಗುವುದಕ್ಕೆ, ಬಲಿಯೇಂದ್ರನ ಹಬ್ಬವನ್ನು ಸಂಭ್ರಮಿಸುವುದಕ್ಕೆ. ನಿಮ್ಮಲ್ಲಿ ವಿನಂತಿ, ಸ್ವೀಕರಿಸುವ ಮನಸ್ಸಿದ್ದರೆ ಸದ್ಗುಣಗಳನ್ನು ಸ್ವೀಕರಿಸಿ, ಈಜುವ ಮನಸ್ಸಿದ್ದರೆ ಜ್ಞಾನಸಾಗರದಲ್ಲಿ ಈಜಿ, ನಡೆಯುವ ಮನಸ್ಸಿದ್ದರೆ ಸನ್ಮಾರ್ಗದಲ್ಲಿ ನಡೆಯಿರಿ, ಮಾತಾಡುವ ಮನಸ್ಸಿದ್ದರೆ ಸತ್ಯವನ್ನೇ ಮಾತನಾಡಿ, ಹಾಡುವ ಮನಸ್ಸಿದ್ದರೆ ಅನುಭವದ ಮಾತುಗಳನ್ನೇ ಹಾಡಿ, ಕೇಳುವ ಮನಸ್ಸಿದ್ದರೆ ಸದುಪದೇಶವನ್ನೇ ಕೇಳಿ, ದೊರಕಿಸುವ ಮನಸ್ಸಿದ್ದರೆ ಜಯವನ್ನೇ ದೊರಕಿಸಿಕೊಳ್ಳಿ, ನುಂಗುವ ಮನಸ್ಸಿದ್ದರೆ ಸುಟ್ಟನ್ನೇ ನುಂಗಿ, ತ್ಯಜಿಸುವ ಮನಸ್ಸಿದ್ದರೆ ದುರ್ಗುಣಗಳನ್ನೇ ತ್ಯಜಿಸಿ. ಆದರೆ ಉತ್ಸಾಹಿಗಳಾಗಿ ಆದರೆ ದುಡುಕಬೇಡಿ. ತಾಳ್ಮೆ ಇರಲಿ, ಆದರೆ ಸೋಮಾರಿಗಳಾಗಬೇಡಿ. ಮಿತವ್ಯವಿಗಳಾಗಿರಿ, ಆದರೆ ಜಿಪುಣರಾಗಬೇಡಿ. ಮೃದುವಾಗಿರಿ, ಆದರೆ ಗುಲಾಮರಾಗಬೇಡಿ. ಕರುಣೆ ಇರಲಿ, ಆದರೆ ಮೋಸ ಹೋಗಬೇಡಿ. ದಾನಿಗಳಾಗಿ ಆದರೆ ದರಿದ್ರರಾಗಬೇಡಿ. ಶೂರರಾಗಿ ಆದರೆ ಕಟುಕರಾಗಬೇಡಿ.
ತ್ಯಾಗಿಗಳಾಗಿರಿ, ಆದರೆ ಅಡವಿಗೆ ಹೋಗಬೇಡಿ. ಕೊನೆ ನನ್ನ ಮಾತು ಇಷ್ಟೇ, ಒಳ್ಳೆಯದು ಯಾವುದು ಎಂದು ತಿಳಿದರೆ ಸಾಲದು, ಅದನ್ನು ಮೆಚ್ಚಿಕೊಂಡ್ರೆ ಸಾಲದು, ಅದು ನಮ್ಮದಾಗಿಸಿಕೊಳ್ಳಲು ನಾವು ಪ್ರಯತ್ನಿಸಬೇಕು. ಯಾರು ಸಣ್ಣ ಸಣ್ಣ ಕೆಲಸವನ್ನು ಶ್ರದ್ಧೆಯಿಂದ, ಅಚ್ಚುಕಟ್ಟುದರಿಂದ, ಶಿಸ್ತಿನಿಂದ ಮಾಡುತ್ತಾರೋ ಮುಂದೆ ಅವರೇ ದೊಡ್ಡ ದೊಡ್ಡ ಸಾಧನೆಗಳನ್ನು ಲೋಕದಲ್ಲಿ ಮಾಡಿ ಲೋಕಮಾನ್ಯರಾಗುತ್ತಾರೆ ಎಂಬ ಸತ್ಯದ ಮಾತು. ಎಲ್ಲರಿಗೂ ಈ ದೀಪಾವಳಿಯ ಶುಭಾಶಯವನ್ನು ಕೋರಿಕೊಂಡು ನಾವು ಮಾಡುವ ಕೆಲಸಕ್ಕೆ ದೇವರ ಅನುಗ್ರಹ ಇರಲಿ, ಗುರು ಹಿರಿಯರ ಆಶೀರ್ವಾದವಿರಲಿ, ಸನ್ಮಿತ್ರರ ಸಹಕಾರ ಬರಲಿ. ನಿಮಗೆಲ್ಲರಿಗೂ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಉದ್ಬೋಧಪ್ರದವಾದಂತಹ ಮಾತುಗಳ ಮುಖಾಂತರವಾಗಿ ದೀಪಾವಳಿಯ ಸಂದೇಶವನ್ನು ನೀಡಿದ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರು, ಆಳ್ವಾಸ್ ಕುಟುಂಬದ ಯಜಮಾನರು ಆಗಿರುವಂಥ ಡಾಕ್ಟರ್ ಎಂ ಮೋಹನ ಆಳ್ವ ಅವರ ಮಾತುಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದೆ ನಮ್ಮೆಲ್ಲರ ಕಣ್ಮನಗಳನ್ನು ತಣಿಸಬಲ್ಲಂತಹ ಆಳ್ವಾಸ್ ಸಾಂಸ್ಕೃತಿಕ ವೈಭವವನ್ನು ಕಣ್ತುಂಬಿಸಿಕೊಳ್ಳಲಿದ್ದೇವೆ. ನಡೆಸಿಕೊಡುವಂತೆ ಶ್ರೀ ನಿತೇಶ್ ಮಾರ್ನಾಡ್ ಅವರನ್ನು ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. 3 ಮಹಾ ಸಮುದ್ರಗಳು, ನೂರಾರು ಭಾಷೆಗಳು, ಅಗಣಿತ ಪಂಥಗಳು, ಬಗೆ ಬಗೆಯ ಜೀವನ ವಿಧಾನಗಳು, ಇವೆಲ್ಲಕ್ಕೂ ಮಿಗಿಲಾದಂತಹ ಅನನ್ಯ ಸಂಸ್ಕೃತಿಗಳು, ವಿವಿಧತೆಯಲ್ಲಿ ಏಕತೆಯನ್ನ ಸಾಧಿಸಿ ಜಗತ್ತಿಗೆ ವಸುದೈವ ಕುಟುಂಬಕಂ ಎನ್ನುವ ಪರಿಕಲ್ಪನೆಯನ್ನ ತೋರಿಸಿ ಜಗತ್ತಿಗೆ ಜಗದ್ಗುರು ಅಂತ ಕರೆಸಿಕೊಳ್ಳುವಂತಹ ರಾಷ್ಟ್ರ ಒಂದಿದ್ರೆ ಅದು ನಮ್ಮ ಹೆಮ್ಮೆಯ ಭಾರತ ದೇಶ. ಈ ನೆಲದ ಮೂಲ ತತ್ವವನ್ನ, ಮೂಲ ಸತ್ವವನ್ನ ತನ್ನೊಡಲಲ್ಲಿ ತುಂಬಿಕೊಂಡು ಮುಂದುವರೆದುಕೊಂಡು ಬಂದಿರುತ್ತಾ ವಿದ್ಯಾಸಂಸ್ಥೆ ಆಳ್ವಾಸ್ ವಿದ್ಯಾಸಂಸ್ಥೆ. ಸರ್ವ ಧರ್ಮೀಯರನ್ನ, ಎಲ್ಲಾ ಧರ್ಮದವರನ್ನ, ಎಲ್ಲಾ ಜಾತಿಯವರನ್ನ ಸಮನಾಗಿ ಕಾಣುವಂತಹ ವಿದ್ಯಾಸಂಸ್ಥೆ ನಮ್ಮ ಆಳ್ವಾಸ್ ವಿದ್ಯಾಸಂಸ್ಥೆ. ಆಳ್ವಾಸ್ ದೀಪಾವಳಿ, ಆಳ್ವಾಸ್ ಇಫ್ತಾರ್ ಕೂಟ, ಆಳ್ವಾಸ್ ಮಹಾವೀರ ಜಯಂತಿ, ಆಳ್ವಾಸ್ ಕ್ರಿಸ್ಮಸ್, ಹೀಗೆ ಎಲ್ಲ ಧರ್ಮಗಳನ್ನ ಕೂಡ, ಎಲ್ಲ ಧರ್ಮದ ಹಬ್ಬಗಳನ್ನ ಕೂಡ ಆಚರಿಸಿಕೊಂಡು ಬಂದಿರುವಂತಹ ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಆಳ್ವಾಸ್ ವಿದ್ಯಾಸಂಸ್ಥೆ. ಈ ವಿದ್ಯಾಸಂಸ್ಥೆಯ ಹೆಗ್ಗುರುತಿನ ಹಬ್ಬಗಳಲ್ಲಿ ಒಂದು ಅದು ಆಳ್ವಾಸ್ ದೀಪಾವಳಿ. ಈ ದಿನ ಈ ವೇದಿಕೆಯಲ್ಲಿ ಆಳ್ವಾಸ್ ದೀಪಾವಳಿಯ ಸಂಭ್ರಮ ಸಡಗರ.
ಈ ಸಂಭ್ರಮದ ಸಡಗರಕ್ಕೆ ಇನ್ನಷ್ಟು ಮೆರುಗನ್ನ ನೀಡಲಿಕ್ಕಿದ್ದಾರೆ. ಸುಮಾರು 1,000ಕ್ಕಿಂತಲೂ ಹೆಚ್ಚಿನ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸುವಂತಹ ಸಾಂಸ್ಕೃತಿಕ ವೈವಿಧ್ಯ ಕಾರ್ಯಕ್ರಮ ಆಳ್ವಾ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿಕ್ಕಿರುವಂತಹ ತಮ್ಮೆಲ್ಲರನ್ನೂ ಕೂಡ ಆಳ್ವಾಸ್ ವಿದ್ಯಾಸಂಸ್ಥೆಯ ಪರವಾಗಿ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಬರಮಾಡ್ಕೊಳ್ತಾ ಇದ್ದೇನೆ. ಬಂಧುಗಳೇ, ಭಾರತೀಯ 8 ಶಾಸ್ತ್ರೀಯ ನೃತ್ಯ ಕಲೆಗಳಲ್ಲಿ ಭರತನಾಟ್ಯಕ್ಕೆ ತಾಯಿ ಸ್ಥಾನವನ್ನ ಪಡೆದಿರುವಂತಹ ಭರತನಾಟ್ಯವನ್ನ ಇದೀಗ ವೇದಿಕೆಯ ಮೇಲೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಜಗತ್ತಿಗೆ ಬಂದ ಕಂಟಕವನ್ನ ವಿಷದ ರೂಪದಲ್ಲಿ ತಾನೇ ಸೇವಿಸಿದಂತಹ ನೀಲಕಂಠ ಶಿವನ ಮಹಿಮೆಯನ್ನ ಸಾರುವಂತಹ ಭರತನಾಟ್ಯವನ್ನ ವೇದಿಕೆಯ ಮೇಲೆ ನೋಡುವಂತಹ ಸಮಯ. ವೈದ್ವಾನ್ ದೀಪಕ್ ಕುಮಾರ್ ಪುತ್ತೂರು ಇವರ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಭರತನಾಟ್ಯ ಬೋ ಶಂಭೋ ಇದೀಗ. शंभो शिव शंभो स्वयं शंभो शिव शंभो स्वयं शंभो शिव शंभो स्वयं शंभो शिव शंभो स्वयं शंभो शिव शंभो स्वयंभो शंभो शिव शंभो स्वयंभो शंभो शिव शंभो स्वयंभो
ಬಂಧುಗಳೇ, ದೀಪಾವಳಿ ಹಬ್ಬದ ಸಂಭ್ರಮ ಸಡಗರದಲ್ಲಿ ನಾವಿದ್ದೇವೆ. ಈ ದೀಪಾವಳಿಯ ಸಂಭ್ರಮದಲ್ಲಿ ನವರಾತ್ರಿಯ ಸಮಯದಲ್ಲಿ ಪ್ರಸ್ತುತಪಡುವಂತಹ ನೃತ್ಯ ಪ್ರಕಾರವೊಂದನ್ನ ಈ ವೇದಿಕೆಯ ಮೇಲೆ ನೋಡುವಂತಹ ಸಮಯ. ಇದಕ್ಕಾಗಿ ನಿಮ್ಮೆಲ್ಲರನ್ನೂ ಕೂಡ ಗುಜರಾತಿನ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದೇವೆ. ಗರ್ಬಾ ಮತ್ತು ದಾಂಡಿಯಾ ನೃತ್ಯಗಳು ಗುಜರಾತಿನ ಸಾಂಪ್ರದಾಯಿಕ ನೃತ್ಯಗಳು. ಇಲ್ಲಿನ ಜನರು ನವರಾತ್ರಿಯ ಹಬ್ಬದ ಸಂದರ್ಭದಲ್ಲಿ ನವದುರ್ಗೆಯರ ಆರಾಧನೆಯನ್ನ ಮಾಡುವ ಸಮಯದಲ್ಲಿ ಗರ್ಬಾ ಮತ್ತು ದಾಂಡಿಯಾ ನೃತ್ಯದ ಪ್ರಸ್ತುತಿಯನ್ನ ಮಾಡ್ತಾರೆ. ಈ ನೃತ್ಯದಲ್ಲಿ ನೃತ್ಯಪಟುಗಳು ಕೈಯಲ್ಲಿ ಹಿಡಿದುಕೊಳ್ಳುವಂತಹ ಕೋಲು ಆ ದುರ್ಗೆಯ ಕೈಯಲ್ಲಿರುವಂತಹ ಕತ್ತಿಯನ್ನ ಪ್ರತಿನಿಧಿಸುತ್ತೆ ಎನ್ನುವಂತಹ ನಂಬಿಕೆ ಕೂಡ ಇದೆ. ಬನ್ನಿ ನೋಡೋಣ ಗುಜರಾತಿನ ಗರ್ಬಾ ಮತ್ತು ದಾಂಡಿಯಾ ನೃತ್ಯ.
છે દુખમવું મન મેલીને કાના જોડે એ પૂનમની રાતમાં ને પ્રીતમની સાથમાં રડિયાળી રાત આખી રમવું જોડે રે મારે રડિયાળી રાત આખી રમવું જોડે રે મારે રડિયાળી રાત આખી રમવું જોડે રડિયાળી રાત આખી રમવું જોડે રડિયાળી રાત આખી રમવું જોડે
ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಧರ್ಮದ ಪ್ರತಿಷ್ಠಾಪನೆಗಾಗಿ ಶ್ರೀಕೃಷ್ಣ ಪರಮಾತ್ಮ ದೇವರು ಮತ್ತೆ ಮತ್ತೆ ಜನ್ಮವನ್ನ ಎತ್ತಿ ಬರ್ತಾರೆ ಎನ್ನುವಂಥದ್ದು ಪ್ರತೀತಿ. ಇಂತಹ ಶ್ರೀಕೃಷ್ಣ ಪರಮಾತ್ಮನ ಬಾಲ್ಯದ ತುಂಟಾಟಗಳನ್ನ ಲೀಲೆಗಳನ್ನ ಯಕ್ಷ ಪ್ರಯೋಗದ ಮೂಲಕ ವೇದಿಕೆಯ ಮೇಲೆ ಕಣ್ತುಂಬಿಕೊಳ್ಳುವಂತಹ ಹೊತ್ತು ಮಂಟಪ ಪ್ರಭಾಕರ ಉಪಾಧ್ಯ ಮತ್ತು ಚಂದ್ರಶೇಖರ ನಾವುಡ ಇವರ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಬಡಗುತಿಟ್ಟಿನ ಯಕ್ಷ ಪ್ರಯೋಗ ರಾಸಲೀಲೆ. ರಂಗ ಯಾತಕೆ ಬಾರನೆ ಆ ಆ ರಂಗ ನ್ಯಾತಕ್ಕೆ ಬರನೆ ಅಂಗ
ಕಸ್ತೂರಿ ತಿಲಕ ಲಲಾಟ ಫಲಕೆ ವಕ್ಷಸ್ಥಲೆ ಕೌಸ್ತುಭಂ ನಾಸಾಗ್ರೆ ನವಮೌಕ್ತಿಕಂ ಕರತಲೆ ವೇಣುಂ ಕರೆ ಕಂಕಣೋ ಸರ್ವಾಂಗೆ ಹರಿಚಂದನೋ ಸುಲಲಿತೆ ಕಂಠೆ ಚ ಮುಕ್ತಾವಲಿ ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೆ ಗೋಪಾಲ ಚೂಡಾಮಣಿ ಗೋಪಾಲ ಚೂಡಾಮಣಿ ಗೋಪಾಲ ಚೂಡಾಮಣಿ ಕೊಳ್ಳಲಾನೋದೂತ ಬಂದ ತತ್ತ ಕಿಟ ಕಿಟ ತಕ್ಕತೋ ದಿನ ಕದಿ ಕೂತ ದಿನ ಗಿಡದಿ ತತ್ತತ್ತಾದಿ ಧೀಂ ತತ್ತತ್ತಾದಿ ಧೀಂ ತತ್ತತ್ತಾದಿ ಧೀಂ ತತ್ತತ್ತಾದಿ 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 ಕೊಳ್ಳಲಾನುದೂತ ಬಂದ ಕೊಳ್ಳಲಾನುದೂತ ಬಂದ ಕೊಳ್ಳಲಾನುದೂತ ಬಂದ ಕೊಳ್ಳಲಾನುದೂತ ಬಂದ ಗೋಪಿಯ ಕಂದ ಗೋಪಿಯ ಕಂದ ಗೋಪಿಯ ಕಂದ ಗೋಪಿಯ ಕಂದ ದೀಕ್ಳಿನ್ನ ದೀಕ್ಳಿನ್ನ ದೀಗ್ಳಿನ್ನ ದಿನ್ನ ದೀಗ್ಳಿನ್ನ 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 ದಿನ್ನ ದೀಗ್ಳಿನ್ನ 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 ದಿನ್ನ ದೀಗ್ಳಿನ್ನ ದೀಗ್ಳಿನ್ನ ಕೊಳ್ಳಲಾನುದೂತ ಬಂದ ಗೋಪಿಯ ಕಂದ ಕೊಳ್ಳಲಾನುದೂತ ಬಂದ ಮುಂದೆ ಗೋಗಳ ಹಿಂಡು 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 ಹಿಂದೆ ಗೋಪಾಲನ ದಂಡು ಮುಂದೆ
ಚಂದದಿಂದ ಆಟಿಕೊಂಡು ನಂದ ನಂದನ ಬಂದ ಚಂದದಿಂದ ಆಡಿಕೊಂಡು ನಂದ ನಂದನ ಬಂದ ಧೂಮ್ತ ದಿನದೇ ದಿನ ದೀಂ ದಿನ ತಕ ದಿನ ದೀಂ 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 ದಿನ ದೀಂ ಧೂಮ್ತ ದಿನ ದೀಂ ತಾದಿಂ ತರಿ ಗಿಡದ ಗದಿ ತಾದಿಂ ತರಿ ಗಿಡದ ಗದಿ ತಾದಿಂ ತರಿ ಗಿಡದ ಗದಿ ತಾದಿಂ ತರಿ ಗಿಡದ ಗದಿ ತಾದಿಂ ತರಿ ಗಿಡದ ಗದಿಂ ತರಿ ಗಿಡದ ಗದಿಂ ತರಿ ಗಿಡದ ಗದಿಂ ತರಿ ಗಿಡದಿಂ 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 ಆಡ ಹೋಗುವ ರಂಗ ಆಡ ಹೋಗುವ ಆಡ ಹೋಗುವ ರಂಗ ಆಡ ಹೋಗುವ ದಿನ ದೀಂ ದಿನ ತಗ ದಿನ ದೀಂ ದಿನ ತಗ ದೀಂ ದಿನ ತಗ ದಿನ ದೀಂ ದಿನ ತಗ ದೀಂ ದಿನ ತಗ ದಿನ ದೀಂ ದಿನ ತಗ ದೀಂ ದಿನ ತಗ ದಿನ ದೀಂ ದಿನ ದೀಂ ತೋಮ್ತ ದಿನ ದೇ ಆಡ ಹೋಗುವ ಬಾರೋ ರಂಗ ಕೂಡೆ ಕಾಳಿಂದಿ ತೀರದೆಡೆಗೆ ರಿತ್ತಿ ತಿತ್ತಿ ತಿತ್ತುಂ ರಿತ್ತಿ ತಿತ್ತಿ ತಿತ್ತುಂ ತಿತ್ತಿ ತಿತ್ತಿ ತಿತ್ತುಂ ತಿತ್ತಿ ತಿತ್ತಿ ತಿತ್ತುಂ ತಿತ್ತಿ ತಿತ್ತುಂ ತಿತ್ತಿ ತಿತ್ತುಂ ತಿತ್ತಿ ತಿತ್ತುಂ ತಿತ್ತಿ ತಿತ್ತುಂ ಆಟ ಹೋಗುವ ಬಾರೋ ರಂಗ ಕೋಟೆ ಕಾಳಿಂದಿ ತೀರದೆಡೆಗೆ ಆಟ ಹೋಗುವ ಬಾರೋ ರಂಗ ಕೋಟೆ ಕಾಳಿಂದಿ ತೀರದೆಡೆಗೆ ಆಡ ಹೋಗುವ ಬಾರೋ ರಂಗ ಕೋಟೆ ಕಾಳಿಂದಿ ತೀರದೆಡೆಗೆ ಆಡಿದ ಚೆಂಡಿನಾಟವ ರಿತ್ತಿ ತಿತ್ತಿ ತಿತ್ತುಂ ಆಡಿದ ಚೆಂಡಿನಾಟವ ರಿತ್ತಿ ತಿತ್ತಿ ತಿತ್ತುಂ ರಿತ್ತಿ ತಿತ್ತಿ ತಿತ್ತುಂ ತಿತ್ತಿ ತಿತ್ತುಂ ತಿತ್ತಿ ತಿತ್ತುಂ ತಿತ್ತಿ ತಿತ್ತುಂ ಧೇಮ್ ದಿನ ತಕ ದಿನ ಧೇಮ್ ದಿನ ತಕ ದಿನ ಧೇಮ್ ದಿನ ತಕ ದಿನ ಆಡಿದ ರುಯ್ಯಾಲೆಯ ಆಡಿದ ರುಯ್ಯಾಲೆಯ ಆಡಿದ ರುಯ್ಯಾಲೆ ಆಡಿದ ರುಯ್ಯಾಲೆ ಆಡಿದ ರುಯ್ಯಾಲೆಯ ಕೋಲಾಟವಾಡುವ ಬಾರೆ ಸಖಿ ಕೋಲಾಟವಾಡುವ ಬಾರೆ ಸಖಿ ಕೋಲಾಟವಾಡುವ ಬಾರೆ ಸಖಿ ಕೋಲಾಟವಾಡುವ ಬಾರೆ ಸಖಿ ತಾನಿ ತಂದಾನೋ ತಾನು ತಂದ ನಾನೇ ತಂದಾನೋ ತಂದ ನಾನಿ ತಂದ ನಾನಿ ತಾನಿ ತಂದಾನೋ ತಾನು ತಂದ ನಾನೇ ತಂದಾನೋ ತಂದ ನಾನಿ ತಂದ ನಾನಿ ಕೋಲಾಟಗಾಡುವ ಬಾರೆ ಸಖಿ ಕೋಲಾಟಗಾಡುವ ಬಾರೆ ಸಖಿ ಕೋಲಾಟಗಾಡುವ ಬಾರೆ
ಹರಸಿ ಯಮುನೆಯ ತಟದೊಳಗೆ ಬಂಧುಗಳೇ, ಭಾರತೀಯ ಮಾರ್ಷಲ್ ಆರ್ಟ್ ಅಂದ ತಕ್ಷಣ ನೆನಪಿಗೆ ಬರುವಂತದ್ದು ಮುಕುಟಮಣಿಯಂತಿರುವಂತಹ ಮಣಿಪುರ. ಸಮರ ಕಲೆಗಳನ್ನ ಸಿದ್ಧಿಸಿಕೊಂಡ ಸಮರ ಕಲಿಗಳು ಈ ಮಣಿಪುರಿಗಳು. ಮುಂದಕ್ಕೆ ಈ ವೇದಿಕೆಯ ಮೇಲೆ ಭಾರತೀಯ ಮಾರ್ಷಲ್ ಆರ್ಟ್ ನ ಒಂದು ಭಾಗವಾದಂತಹ ಮಣಿಪುರದ ಸ್ಟಿಕ್ ಡ್ಯಾನ್ಸ್ ನ ಪ್ರಸ್ತುತಿಯಾಗಲಿಕ್ಕಿದೆ. ಮಣಿಪುರದವರು ಮಾತ್ರವಲ್ಲದೆ ನಮ್ಮ ರಾಜ್ಯದ ವಿದ್ಯಾರ್ಥಿಗಳು ಕೂಡ ಈ ನೃತ್ಯದ ಅಭ್ಯಾಸವನ್ನ ಮಾಡಿಕೊಂಡು ಈ ವೇದಿಕೆಯ ಮೇಲೆ ಮಣಿಪುರದ ಸ್ಟಿಕ್ ಡ್ಯಾನ್ಸ್ ನ ಪ್ರಸ್ತುತಿಯನ್ನ ಮಾಡ್ತಾ ಇದ್ದಾರೆ. ಎಬುಂಬಿ ಇವರ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಮಣಿಪುರದ ಸ್ಟಿಕ್ ಡ್ಯಾನ್ಸ್ ಇದೀಗ ತಮಗಾಗಿ.
ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು, ಹಳೆ ತತ್ವ ಹೊಸ ಯುಕ್ತಿ ದೊಡಗೂಡೆ ಧರ್ಮ, ಋಷಿವಾಕ್ಯದೊಡನೆ ವಿಜ್ಞಾನ ಕಳೆ ಮೇಳವಿಸೆ ಜಸವು ಜನಜೀವನಕ್ಕೆ ಮಂಕುತಿಮ್ಮ. ಹಳೆಯದರ ಜೊತೆಗೆ ಹೊಸತನ ಸೇರಿಕೊಂಡಾಗ ಬದುಕು ನವನಾವಿನ್ಯತೆಯನ್ನ ಕಾಣೋಕೆ ಸಾಧ್ಯ ಆಗುತ್ತೆ. ಕಲೆಯ ವಿಚಾರದಲ್ಲೂ ಕೂಡ ಅಷ್ಟೇ, ಕಲೆಯ ಮೂಲ ರೂಪಕ್ಕೆ ಧಕ್ಕೆಯಾಗದಂತೆ ಒಂದಷ್ಟು ಬದಲಾವಣೆಗಳನ್ನ ತಂದಾಗ ಮಾತ್ರ ಆ ಕಲೆ ಉಳಿದು ಬೆಳೆಯೋಕೆ ಸಾಧ್ಯ ಆಗುವಂಥದ್ದು. ಇದಕ್ಕೊಂದು ನಿದರ್ಶನವನ್ನ ನಮ್ಮ ಆಳ್ವಾಸ್ ವಿದ್ಯಾಸಂಸ್ಥೆ ಸದಾಕಾಲ ಮಾಡ್ತಾ ಇದೆ. ಈಗ ಮಣಿಪುರದ ಸ್ಟಿಕ್ ಡ್ಯಾನ್ಸ್ ನ ಪ್ರಸ್ತುತಿಯನ್ನ ನೋಡಿದ್ರಿ. ಈ ಮಣಿಪುರದ ಸ್ಟಿಕ್ ಡ್ಯಾನ್ಸ್ ಎನ್ನುವಂಥದ್ದು ಮಣಿಪುರದಲ್ಲಿ ಏಕ ವ್ಯಕ್ತಿ ನೃತ್ಯವಾಗಿದ್ರೂ ಕೂಡ ನಮ್ಮಲ್ಲಿ ನಮ್ಮ ಸಂಸ್ಥೆಯ ಅಧ್ಯಕ್ಷರ ಆಶಯದಂತೆ ಆ ಕಲೆಯ ಮೂಲ ಚೌಕಟ್ಟಿಗೆ ಧಕ್ಕೆಯಾಗದಂತೆ ಅದನ್ನ ಬಹುರೂಪದ ಬಹುಸಂಖ್ಯಾತ ನೃತ್ಯವಾಗಿ ರೂಪಿಸುವಲ್ಲಿ ನಮ್ಮ ಸಂಸ್ಥೆ ಯಶಸ್ವಿಯಾಗಿದೆ ಅಂತ ಹೇಳಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಬಂಧುಗಳೇ, ಇದು ದೀಪಾವಳಿ ಸಂಭ್ರಮದ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ. ಹಬ್ಬದ ಸಮಯದಲ್ಲಿ ಚೆಂಡೆಯ ವಾದನವನ್ನ ಕೇಳೋದು ಅದೊಂದು ರೀತಿಯ ಸಂತಸವೇ ಸರಿ. ಇದಕ್ಕಾಗಿ ನಿಮ್ಮೆಲ್ಲರನ್ನೂ ಕೂಡ ಕೇರಳದ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಕೇರಳದ ಶೃಂಗಾರಿ ಮೇಳ ಚೆಂಡೆ ವಾದನವನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ ಆಳ್ವಾಸ್ ಇಂಜಿನಿಯರಿಂಗ್ ವಿಭಾಗದ ವಿದ್ಯಾರ್ಥಿಗಳು.
ಬಂಧುಗಳೇ, ನಿಮ್ಮ ಜೊತೆ ಕೆಲವೊಂದು ಹೆಮ್ಮೆಯ ಸಂಗತಿಗಳನ್ನ ಹಂಚಿಕೊಳ್ಬೇಕು. ಆಳ್ವಾಸ್ ದೀಪಾವಳಿಯ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮವನ್ನ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಈ ವೇದಿಕೆಯ ಮೇಲೆ ಪ್ರದರ್ಶನವನ್ನ ನೀಡ್ತಾ ಇರೋರು ಯಾರೂ ಕೂಡ ವೃತ್ತಿಪರ ಕಲಾವಿದರಲ್ಲ. ವೃತ್ತಿಪರ ಕಲಾವಿದರ ರೀತಿಯಲ್ಲಿ ಪರಿಪೂರ್ಣತೆಯ ಪ್ರದರ್ಶನವನ್ನ ನೀಡ್ತಾ ಇರೋರು ಇವರೆಲ್ಲರೂ ಕೂಡ ನಮ್ಮ ಆಳ್ವಾಸ್ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಎನ್ನುವಂಥದ್ದು ಒಂದು ಹೆಮ್ಮೆಯ ವಿಚಾರವಾದ್ರೆ, ಇನ್ನೊಂದು ಈ ನೃತ್ಯ ಕಲೆಗಳಿಗೆ ಬೇಕಾದಂತಹ ಎಲ್ಲ ರೀತಿಯ ಪೂರ್ವ ತಯಾರಿ, ಅಂದ್ರೆ ಅದು ಮುಖದ ವರ್ಣಿಕೆ ಇರಬಹುದು, ಕೇಶಾಲಂಕಾರ ಇರಬಹುದು, ವಸ್ತ್ರ ವಿನ್ಯಾಸ ಇರಬಹುದು, ಇವೆಲ್ಲವನ್ನು ಕೂಡ ಸ್ವತಃ ವಿದ್ಯಾರ್ಥಿಗಳೇ ಸಿದ್ಧಪಡಿಸಿಕೊಳ್ತಾರೆ ಎನ್ನುವಂಥದ್ದು ಮತ್ತೊಂದು ಹೆಮ್ಮೆಯ ವಿಚಾರ. ಇಂತಹ ವಿದ್ಯಾರ್ಥಿಗಳು ಸಾದರಪಡಿಸುತ್ತಿರುವ ಕಾರ್ಯಕ್ರಮ ಇದು ಆಳ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ. ಬಂಧುಗಳೇ, ಮುಂದಕ್ಕೆ ನಮ್ಮ ಈ ನೆಲದ ಸಾಹಸ ಕಲೆಯೊಂದನ್ನು ನೋಡುವಂತಹ ಸಮಯ, ಅದು ಮಲ್ಲಕಂಬ. ಬಲಶಾಲಿಯಾದಂತಹ ಭೀಮನ ಕತೆ ತಮ್ಮೆಲ್ಲರಿಗೂ ಕೂಡ ತಿಳಿದೇ ಇರಬಹುದು. ಭೀಮ ತನ್ನೊಡನೆ ಮಲ್ಲ ಯುದ್ಧವನ್ನ ಮಾಡಲಿಕ್ಕೆ ಯಾರೂ ಕೂಡ ಸರಿಸಾಟಿ ಇಲ್ಲ ಎನ್ನುವುದನ್ನ ಅರಿತುಕೊಂಡು ಒಂದು ಕಂಬದ ಜೊತೆಗೆ ತನ್ನ ಗುದ್ದಾಟವನ್ನ ಆರಂಭಿಸ್ತಾನೆ. ಕಾಲಕ್ರಮೇಣವಾಗಿ ಅದುವೇ ಮಲ್ಲಕಂಬವಾಯಿತು ಎನ್ನುವಂತಹ ಪ್ರತೀತಿ ಒಂದು ಕಡೆಯಲ್ಲಾದ್ರೆ, ಇನ್ನೊಂದು ಕಡೆಯಲ್ಲಿ ಈ ಗರಡಿ ಮನೆಗಳಲ್ಲಿ ಅಭ್ಯಾಸವನ್ನ ನಡೆಸುವಂತಹ ಕುಸ್ತಿಪಟುಗಳು ಎದುರಾಳಿ ಇಲ್ಲದೆ ಇರುವಂತಹ ಸಮಯದಲ್ಲಿ ಕಂಬದ ಜೊತೆಗೆ ತನ್ನ ದೇಹವನ್ನ ಹುರಿಗೊಳಿಸ್ತಾ ಇದ್ರು, ತನ್ನ ದಿನದ ವ್ಯಾಯಾಮವನ್ನ ಪೂರ್ಣಗೊಳಿಸ್ತಾ ಇದ್ರು. ಹೀಗೆ ಮಲ್ಲಕಂಬ ಎನ್ನುವಂಥದ್ದು ಬೆಳೆದು ಬಂತು ಎನ್ನುವಂತಹ ಪ್ರತೀತಿ ನಮ್ಮೆಲ್ಲರಿಗೂ ಕೂಡ ಕಾಣಸಿಗುತ್ತೆ. ಇಂತಹ ಮಲ್ಲಕಂಬವನ್ನ 2013ರಲ್ಲಿ ಮಧ್ಯಪ್ರದೇಶ ರಾಜ್ಯ ತನ್ನ ರಾಜ್ಯ ಕ್ರೀಡೆಯನ್ನಾಗಿ ಘೋಷಿಸುತ್ತೆ. ಇದಕ್ಕಿಂತಲೂ 2 ವರ್ಷ ಮೊದಲು ನಮ್ಮ ಆಳ್ವಾಸ್ ವಿದ್ಯಾಸಂಸ್ಥೆ ಮಲ್ಲಕಂಬದ ತಂಡವನ್ನ ರಚಿಸಿಕೊಂಡು ಕೇವಲ ಕ್ರೀಡೆಯಾಗಿ ನೋಡದೆ ಅದನ್ನ ಕಲೆಯ ರೂಪದಲ್ಲಿ ವೇದಿಕೆಯ ಮೇಲೆ ಪ್ರಸ್ತುತಪಡಿಸ್ತಾ ಬಂದಿದೆ. ಈ ವೇದಿಕೆಯ ಮೇಲೆ ಮಲ್ಲಕಂಬದ ಪ್ರಸ್ತುತಿಯನ್ನ ಮಾಡುವಂತಹ ನಮ್ಮ ಆಳ್ವಾಸ್ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳ ಸಾಧನೆಯ ಕಿರುನೋಟವನ್ನ ನಿಮ್ಮ ಮುಂದೆ ತೆರೆದಿಡಬೇಕು. ಮಲ್ಲಕಂಬದ ವರ್ಲ್ಡ್ ಚಾಂಪಿಯನ್ಶಿಪ್ ನಡೆಯುತ್ತೆ. ಈ ಸ್ಪರ್ಧೆಯಲ್ಲಿ ಪ್ರಪಂಚದ ಬೇರೆ ಬೇರೆ ದೇಶಗಳು ಭಾಗವಹಿಸಿರುತ್ತೆ. ನಮ್ಮ ಭಾರತ ದೇಶ ಕೂಡ ಈ ಸ್ಪರ್ಧೆಯನ್ನ ನೀಡಿರುತ್ತೆ. 6 ಜನರಿದ್ದಂತಹ ಭಾರತ ತಂಡದಲ್ಲಿ ಕರ್ನಾಟಕದಿಂದ ಆಯ್ಕೆಯಾಗಿದ್ದು ಕೇವಲ ಒಬ್ಬ ವಿದ್ಯಾರ್ಥಿ ಮಾತ್ರ. ಆ ಒಬ್ಬ ವಿದ್ಯಾರ್ಥಿ ನಮ್ಮ ಆಳ್ವಾಸ್ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿ ಅನ್ನುವಂಥದ್ದು ಒಂದು ಹೆಮ್ಮೆಯ ವಿಚಾರವಾದ್ರೆ, ಇನ್ನು ಅಂತರ್ ವಿಶ್ವವಿದ್ಯಾನಿಲಯ ಮಟ್ಟದ ಮಲ್ಲಕಂಬ ಸ್ಪರ್ಧೆ ನಡೆಯುತ್ತೆ. ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯ ಕೂಡ ಸ್ಪರ್ಧೆಯನ್ನ ನೀಡಿರುತ್ತೆ. 12 ಜನರ ತಂಡ, ಅಂದ್ರೆ 6 ಜನರ ಬಾಲಕರ ತಂಡ ಮತ್ತು 6 ಜನ ಬಾಲಕಿಯರ ತಂಡ, 12 ಜನ ಮಂಗಳೂರು ವಿಶ್ವವಿದ್ಯಾನಿಲಯವನ್ನ ಪ್ರತಿನಿಧಿಸಿರ್ತಾರೆ. ಆ 12 ಜನ ವಿದ್ಯಾರ್ಥಿಗಳಲ್ಲಿ 12 ಜನ ವಿದ್ಯಾರ್ಥಿಗಳು ಕೂಡ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಎನ್ನುವಂಥದ್ದು ಮತ್ತೊಂದು ಹೆಮ್ಮೆಯ ವಿಚಾರ. ವೇದಿಕೆಯ ಮಧ್ಯಭಾಗದಲ್ಲಿ ಕಮ್ಮದ ಜೊತೆಗಿನ ಕಸರತ್ತು, ಜೊತೆಗೆ ವೇದಿಕೆಯ 2 ಭಾಗಗಳಲ್ಲೂ ಕೂಡ ರೋಪ್ನ ಜೊತೆಗಿನ ಕಸರತ್ತು. ಬಸವರಾಜ್ ಮತ್ತು ಚೇತನ್ ಕುಮಾರ್ ಇವರ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಮಲ್ಲಕಂಬ ರೋಪ್ ಕಸರತ್ತಿನ ಗತ್ತು ಗಮ್ಮತ್ತು ನಿಮಗೀ ಹೊತ್ತು.
ನವಯುಗ ಪದ್ಧತಿ, ನವಸ್ತ್ರೀ ಪುರುಷನ ನವರಂಗ ಆಟಗಳು ಹೆಚ್ಚಾಯಿತು. ನವನವೀನ ಕೌತುಕ ಜಗವಾಯಿತು. ನವಲಾವಣಿಯೊಂದು ಬಯಲಾಯಿತು. ಕನ್ನಡ ನಾಡಿನ ಕನ್ನಡ ಜನತೆಗೆ ಕನ್ನಡ ಭಾಷೆ ಮರೆತೋಯ್ತು. ಹೊರ ಕನ್ನಡ ಕಂಗ್ಲೀಷ್ ಬೆರೆತೋಯ್ತು. ಜಂಟಲ್ಮನ್ಗಳ ಗಂಟಲ ಕತ್ತಿಗೆ ಕಾಲರ್ ಬಿಗಿದಾಯಿತು. ನಿಜ ಒಂಟೆಯ ಕತ್ತಿನ ತೆರನಾಯಿತು. ನಮ್ಮ ನೆಲದ ಕಲೆಗಳನ್ನ ಉಳಿಸುವುದರ ಜೊತೆಗೆ ನಮ್ಮ ನೆಲದ ಭಾಷೆಯನ್ನ ಉಳಿಸುವಂತಹ ಮಹತ್ತರ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲೂ ಇದೆ. ಒಂದು ಕಡೆಯಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಮಕ್ಕಳಿಲ್ಲ ಎನ್ನುವಂತಹ ಕೊರಗು ಕಾಡ್ತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ನಮ್ಮ ಆಳ್ವಾಸ್ ವಿದ್ಯಾಸಂಸ್ಥೆಯ ಆಳ್ವಾಸ್ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಉಚಿತ ಶಿಕ್ಷಣವನ್ನ ಪಡೆಯೋಕೆ ಸರತಿ ಸಾಲಿನಲ್ಲಿ ನಿಂತು ಪ್ರವೇಶಾತಿ ಪರೀಕ್ಷೆಯನ್ನ ಬರೆದು ನಮ್ಮಲ್ಲಿ ದಾಖಲಾತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಈ ಶೈಕ್ಷಣಿಕ ವರ್ಷಕ್ಕೆ ನಮ್ಮಲ್ಲಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಉಚಿತ ಶಿಕ್ಷಣವನ್ನ ಪಡೆಯೋಕೆ ಪರೀಕ್ಷೆಯನ್ನ ಬರೆದಂತಹ ಅಭ್ಯರ್ಥಿಗಳ ಸಂಖ್ಯೆ ಸುಮಾರು 20,000ಕ್ಕಿಂತಲೂ ಹೆಚ್ಚು ಎನ್ನುವಂತ ಹೆಮ್ಮೆಯ ಸಂಗತಿಯನ್ನ ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇವೆ. ವೇದಿಕೆಯ ಮೇಲೆ ಮಲ್ಲಕಂಬ ಮತ್ತು ರೋಪ್ ಕಸರತ್ತನ್ನು ನೋಡಿದ್ರಿ. ಇದರಲ್ಲಿ ಇರುವಂತಹ ಬಹುಪಾಲು ವಿದ್ಯಾರ್ಥಿಗಳು ನಮ್ಮ ಕನ್ನಡ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು ಎನ್ನುವಂಥದ್ದು ಮತ್ತೊಂದು ಹೆಮ್ಮೆಯ ವಿಚಾರ. ಇಂತಹ ವಿದ್ಯಾರ್ಥಿಗಳು ಸಾದರಪಡಿಸುತ್ತಿರುವ ಕಾರ್ಯಕ್ರಮ ಇದು ಆಳ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ. ಬಂಧುಗಳೇ, ದೀಪಾವಳಿ ಹಬ್ಬದ ಸಂಭ್ರಮ ಸಡಗರಕ್ಕೆ ಇನ್ನೊಂದು ನೃತ್ಯ ರೂಪಕವನ್ನ ಈ ವೇದಿಕೆ ಮೇಲೆ ನೀಡ್ತಾ ಇದ್ದೇವೆ. ಅದುವೇ ಸೃಜನಾತ್ಮಕ ನೃತ್ಯ ರೂಪಕ ಇದೀಗ ತಮಗಾಗಿ.
loudly.
ಬಂಧುಗಳೇ, ಶಿಕ್ಷಣ ಎನ್ನುವಂಥದ್ದು ಅದು ಬರಿಯ ಅಂಕಗಳಿಗೋಸ್ಕರ ಬರೆಯುವಂತಹ ಪರೀಕ್ಷೆಗೆ ಸೀಮಿತ ಆಗಿರಬಾರದು. ಶಿಕ್ಷಣ ಎನ್ನುವಂಥದ್ದು ವಿದ್ಯಾರ್ಥಿಗಳನ್ನ ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ, ಕ್ರೀಡಾತ್ಮಕವಾಗಿ ಬೆಳೆಸುವಂತಹ ಜೀವನದ ಅವಿಭಾಜ್ಯ ಅಂಗ ಆಗಿರಬೇಕು ಎನ್ನುವಂಥದ್ದನ್ನ ಆಶಯವನ್ನ ಇಟ್ಟುಕೊಂಡವರು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಡಾಕ್ಟರ್ ಎಂ ಮೋಹನ್ ಆಳ್ವಾ ಸರ್ ಇವರು. ನಮ್ಮ ಸಂಸ್ಥೆಗೆ ಶಿಕ್ಷಣಕ್ಕೆಂದು ಬಂದಂತಹ ವಿದ್ಯಾರ್ಥಿಗಳಿಗೆ ಬರಿಯ ಶಿಕ್ಷಣವನ್ನ ನೀಡದೆ ಅವರ ಅಭಿರುಚಿಗೆ ಅನುಗುಣವಾಗಿ ನಾಡಿನ ಬೇರೆ ಬೇರೆ ಕಡೆಗಳಿಂದ ನುರಿತ ತರಬೇತುದಾರರನ್ನ ತರಿಸಿ ಅವರ ಮುಖೇನ ತರಬೇತಿಯನ್ನ ನೀಡಿ ನಮ್ಮ ನೆಲದ ಕಲೆಯನ್ನ ಉಳಿಸುವಂತಹ ಪ್ರಯತ್ನವೇ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ. ಈ ದಿನದ ಈ ವೈಭವದ ಕಾರ್ಯಕ್ರಮದಲ್ಲಿ ಮುಂದಕ್ಕೆ ನಮ್ಮ ನೆಲದ ಗಂಡು ಕಲೆ ಡೊಳ್ಳು ಕುಣಿತವನ್ನ ನೋಡುವಂತಹ ಸಮಯ. ಸಾಮಾನ್ಯವಾಗಿ ಇಂಜಿನಿಯರಿಂಗ್ ವಿಭಾಗದ ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ ಕೋಡಿಂಗ್, ಡಿಕೋಡಿಂಗ್ ಈ ರೀತಿಯ ತಾಂತ್ರಿಕ ವಿಚಾರಧಾರೆಗಳಿಗೆ ಹೆಚ್ಚಿನ ಒತ್ತನ್ನು ನೀಡುವಂತಹ ವಿದ್ಯಾರ್ಥಿಗಳು. ಆದರೆ ನಮ್ಮ ಆಳ್ವಾಸ್ ಇಂಜಿನಿಯರಿಂಗ್ ವಿಭಾಗದ ವಿದ್ಯಾರ್ಥಿಗಳು ಕೇವಲ ತಾಂತ್ರಿಕ ವಿಚಾರಧಾರೆಗಳಿಗೆ ಸೀಮಿತವಾಗದೆ ನಮ್ಮ ನೆಲದ ಕಲೆಯೊಂದನ್ನ ಅಭ್ಯಾಸಿಸಿಕೊಂಡು ಬೇರೆ ಬೇರೆ ವೇದಿಕೆಗಳ ಮೇಲೆ ಪ್ರದರ್ಶನವನ್ನ ನೀಡ್ತಾ ಬಂದಿದ್ದಾರೆ. ಅದುವೇ ಡೊಳ್ಳು ಕುಣಿತ. ಮಲೆನಾಡಿನ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡು ಬರುವಂತಹ ಈ ಡೊಳ್ಳು ಕುಣಿತದಲ್ಲಿ ನೃತ್ಯಪಟುಗಳು ತನ್ನ ಸೊಂಟದ ಮೇಲೆ ಕರಿಯ ಕಂಬಳಿಯನ್ನ ಹೊದ್ದುಕೊಂಡು ಅದರ ಮೇಲೆ ಡೊಳ್ಳೊಂದನ್ನ ಕಟ್ಟಿಕೊಂಡು ತಲೆಯ ಮೇಲೆ ಪೇಟವೊಂದನ್ನ ಸುತ್ತಿಕೊಂಡು ಬೀರೇಶ್ವರ ದೇವರ ಆರಾಧನೆಯನ್ನ ಮಾಡ್ತಾ ವೇದಿಕೆಯ ಮೇಲೆ ಡೊಳ್ಳು ಕುಣಿತದ ಪ್ರಸ್ತುತಿ.
ಒಂದು ಕಲೆಗೆ ಯಾವುದೇ ಜಾತಿ ಧರ್ಮದ ಭೇದವಿಲ್ಲ, ಭಾಷೆಯ ತಕರಾರಿಲ್ಲ, ಗಡಿಯ ತಡೆಗೋಡೆ ಇಲ್ಲ. ಒಂದು ಕಲೆಗೆ ಬೇಕಾಗಿರುವಂಥದ್ದು ಅದನ್ನ ಆಸ್ವಾದಿಸುವಂತಹ ಸುಂದರವಾದಂತಹ ಮನಸ್ಸು. ನಮ್ಮ ಆಳ್ವಾಸ್ ವಿದ್ಯಾಸಂಸ್ಥೆಯಲ್ಲಿ ಕೇವಲ ನಮ್ಮ ರಾಜ್ಯ ನಮ್ಮ ದೇಶದ ವಿದ್ಯಾರ್ಥಿಗಳು ಮಾತ್ರವಲ್ಲದೆ ಹೊರ ದೇಶದಿಂದ ಬಂದಂತಹ ವಿದ್ಯಾರ್ಥಿಗಳು ಕೂಡ ಶಿಕ್ಷಣವನ್ನ ಪಡಿತಾ ಇದ್ದಾರೆ. ಹೀಗೆ ಶ್ರೀಲಂಕಾ ದೇಶದಿಂದ ಬಂದಂತಹ ವಿದ್ಯಾರ್ಥಿಗಳು ನಮ್ಮಲ್ಲಿ ಉತ್ಕೃಷ್ಟ ಮಟ್ಟದ ಶಿಕ್ಷಣವನ್ನ ಪಡೆಯುವುದರ ಜೊತೆಗೆ ಅವರ ತವರೂರಿನ ಕಲೆಗಳನ್ನ ಅಭ್ಯಸಿಸಿಕೊಂಡು ಬೇರೆ ಬೇರೆ ವೇದಿಕೆಗಳ ಮೇಲೆ ಪ್ರದರ್ಶನವನ್ನ ನೀಡ್ತಾ ಬಂದಿದ್ದಾರೆ. ಶ್ರೀಲಂಕಾದಲ್ಲಿ 3 ಪ್ರಭೇದದ ನೃತ್ಯ ಪ್ರಕಾರಗಳನ್ನ ಕಾಣಬಹುದು. ಪಾತರಾಟ್, ಉದರಾಟ್ ಮತ್ತು ಸಬರಗಂ ಎನ್ನುವಂತಹ ಈ 3 ತೆರಣದ ನೃತ್ಯ ಪ್ರಕಾರಗಳನ್ನ ಒಂದುಗೂಡಿಸಿ ಶ್ರೀಲಂಕಾದ ಕ್ಯಾಂಡಿಯನ್ ನೃತ್ಯದ ಪ್ರಸ್ತುತಿಯನ್ನ ಮಾಡ್ತಾರೆ. ಅಖಿಲ ಪಲಿಮನನ್ ಇವರ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಶ್ರೀಲಂಕಾದ ಕ್ಯಾಂಡಿಯನ್ ನೃತ್ಯ ಭೂಮಿ ಧರಣಿ ನೃತ್ಯತಿ.
ಬಂಧುಗಳೇ, ಮೂಡುಬಿದಿರೆಯ ಹೃದಯ ಭಾಗದಲ್ಲಿ ಇರುವಂತಹ ಸ್ವರಾಜ್ಯ ಮೈದಾನದಲ್ಲಿ ಆಡಿದ, ಅಭ್ಯಾಸವನ್ನ ನಡೆಸಿದ, ಓಡಿದಂತಹ ನಮ್ಮ ಆಳ್ವಾಸ್ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಇಂದು ಒಲಿಂಪಿಕ್ಸ್ನ ಅಂಗಳದಲ್ಲಿ ಮಿಂಚನ್ನ ಹರಿಸುವಂತಹ ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಆಳ್ವಾಸ್ ಸಾಂಸ್ಕೃತಿಕ ವೈಭವದಂತಹ ಕಾರ್ಯಕ್ರಮವನ್ನ ನೀಡಿದಂತಹ ವಿದ್ಯಾರ್ಥಿ ಕಲಾವಿದರುಗಳು ಇಂದು ನಾಡಿನ ಬಹು ಬೇಡಿಕೆಯ ಕಲಾವಿದರಾಗಿ ಗುರುತಿಸಿಕೊಂಡಿದ್ದಾರೆ. ಇವಿಷ್ಟು ಮಾತ್ರವಲ್ಲದೆ ಉನ್ನತ ಮಟ್ಟದ ಶಿಕ್ಷಣವನ್ನ ಪಡೆದಂತಹ ವಿದ್ಯಾರ್ಥಿಗಳು ಇಂದು ನಾಡಿನ ಪ್ರತಿಷ್ಠಿತ ಕಂಪನಿಗಳಲ್ಲಿ ಉದ್ಯೋಗವನ್ನ ಪಡೆಯುವಂತಹ ಸಾಧಕರಾಗಿದ್ದಾರೆ. ಇದಕ್ಕೆಲ್ಲದಕ್ಕೂ ಕಾರಣ, ಸ್ಫೂರ್ತಿ, ಶಕ್ತಿ ನಮ್ಮ ಸಂಸ್ಥೆಯ ನೆಚ್ಚಿನ ಅಧ್ಯಕ್ಷರು ಆದಂತಹ ಡಾಕ್ಟರ್ ಎಂ ಮೋಹನ್ ಆಳ್ವಾಸ್ ಸರ್ ಇವರು. ಇವರಿಗೆ ಈ ಸಮಯದಲ್ಲಿ ಶಿರಬಾಗಿ ನಮಿಸುತ್ತಾ, ವಂದಿಸುತ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ಬಂಧುಗಳೇ, ಮುಂದಕ್ಕೆ ಉತ್ತರ ಭಾರತದ ಶಾಸ್ತ್ರೀಯ ನೃತ್ಯ ಕಥಕ್ ಇದನ್ನ ನೋಡುವಂತಹ ಸಮಯ. ತನ್ನ ಹೆಜ್ಜೆ ಗೆಜ್ಜೆಯ ಲಯಕ್ಕೆ, ಭಾವ ಸಂಮೋಹಕ ಶಕ್ತಿಗೆ ಈ ಕಥಕ್ ಹೆಸರಾಗಿದೆ. ಪಂಡಿತ್ ಆಶಿಂ ಬಂಧು ಭಟ್ಟಾಚಾರ್ಯ ಇವರ ನಿರ್ದೇಶನದಲ್ಲಿ ವರುಣ ದೇವರ ವರ್ಣನೆಯನ್ನ ಮಾಡುವಂತಹ ವರ್ಷಧಾರೆ ಕಥಕ್ ಇದೀಗ ವೇದಿಕೆಯ ಮೇಲೆ. ಆ
ಬರಿಸಿ ನಾದಿ ದಿನ ನಾದಿ ದಿನ ನಾದಿ ದಿನ ಧಾರಿ ಧಾರಿ ಧಾ ಝರ 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 ಬಾರಿ ಬರಿಸಿ ನಾದಿ ದಿನ ನಾದಿ ದಿನ ನಾದಿ ದಿನ ಧಾರಿ ಧಾರಿ ಧಾ ಐದು ತಿ ಚಾರ್ ಪಾಚೆ ಸತ ಐದು ತಿ ಚಾರ್ ಪಾಚೆ ಸತ ಧರ ದಿನ ಧರ ದಿನ ಧರಿನ್ ಧರ ದಿನ ಧರ ದಿನ ಧರಿನ್ ಧರ ದಿನ ಧರ ದಿನ ಧರಿನ್ ನರ ಐದು ತಿ ಚಾರ್ ಪಾಚೆ ಸತ ಐದು ತಿ ಚಾರ್ ಪಾಚೆ ಸತ ಧರ ದಿನ ಧರ ದಿನ ಧರಿನ್ ಧರ ದಿನ ಧರ ದಿನ ಧರಿನ್ ಧರ ದಿನ
ಬಂಧುಗಳೇ, ದೀಪಾವಳಿ ಹಬ್ಬದ ಸಂಭ್ರಮ ಮುಗಿದೇ ಹೋಯ್ತು ಅನ್ನೋ ಆಗ್ಲೇ ಮತ್ತೊಂದು ಹಬ್ಬ ನಮ್ಮೆಲ್ಲರನ್ನೂ ಕೂಡ ಕೈ ಬೀಸಿ ಕರಿತಾ ಇದೆ. ಅದು ಸಾಂಸ್ಕೃತಿಕ ಹಬ್ಬ ಆಳ್ವಾಸ್ ವಿರಾಸತ್. ಆಳ್ವಾಸ್ ವಿರಾಸತ್ ಡಿಸೆಂಬರ್ 10ರಿಂದ 16ರವರೆಗೆ ಇದೇ ವೇದಿಕೆ ಮೇಲೆ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನೂ ಕೂಡ ಕುಟುಂಬ ಸಮೇತರಾಗಿ ಪ್ರೀತಿಯ ಆಹ್ವಾನವನ್ನ ನಮ್ಮ ಸಂಸ್ಥೆಯ ಅಧ್ಯಕ್ಷರ ಪರವಾಗಿ ನೀಡ್ತಾ ಇದ್ದೇವೆ. ಆಳ್ವಾಸ್ ವಿರಾಸತ್ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಎನ್ನುವಂತಹ ಪ್ರೀತಿಯ ಆಹ್ವಾನ. ಬಂಧುಗಳೇ, ಒಬ್ಬರ ಮುಖದಲ್ಲಿ ನಗುವನ್ನು ತರಿಸುವುದು ಅದು ಬಲು ಅಸಾಧ್ಯ. ಮುಖವಾಡದ ಬದುಕಿನಲ್ಲಿ ತನ್ನ ಸ್ವಾರ್ಥಕ್ಕೋಸ್ಕರ ಮುಖವಾಡವನ್ನ ಧರಿಸಿಕೊಂಡ ಸ್ವಾರ್ಥಿ ಜನಗಳ ಮಧ್ಯದಲ್ಲಿ ಇನ್ನೊಬ್ಬರ ಖುಷಿಗಾಗಿ ಮುಖವಾಡವನ್ನ ಧರಿಸಿಕೊಂಡು ತನ್ನ ನೋವು ಎಲ್ಲವನ್ನೂ ಕೂಡ ಬದಿಗಿಟ್ಟು ಎಲ್ಲರನ್ನ ರಂಜಿಸಲಿಕ್ಕೆ ಗೊಂಬೆ ವಿನೋದವಾಳಿ ವೇದಿಕೆಯಲ್ಲಿ ಬರ್ತಾ ಇದೆ. ಜೊತೆಗೆ ಬಾಣಂಗಳದಲ್ಲಿ ದೀಪಾವಳಿ ಅಂದ್ರೆ ಅದು ಸುಡುಮದ್ದು, ಆಕರ್ಷಕ ಸುಡುಮದ್ದು ಕೂಡ ಗೊಂಬೆ ವಿನೋದವಾಳಿಯ ಜೊತೆಗೆ ಇದು ಆಳ್ವಾಸ್ ದೀಪಾವಳಿ ಸಂಭ್ರಮ. ಪಟಾಕಿ ನಗುವಿನ ಚಟಾಕಿ ಎಲ್ಲೆಲ್ಲೂ ದೀಪಾವಳಿ ಹಚ್ಚು 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 ಆನೆ ಪಟಾಕಿ ಹೆಚ್ಚು ಹೆಚ್ಚು ಹಚ್ಚು ಬಾಣ ಪಟಾಕಿ ಹಚ್ಚು 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 ಆನೆ ಪಟಾಕಿ ಹೆಚ್ಚು ಹೆಚ್ಚು ಹಚ್ಚು ಬಾಣ ಪಟಾಕಿ ಪಟ ಪಟ ಪಟಾಕಿ ನಗುವಿನ ಚಟಾಕಿ
ತಂದಾನಿ ಹೈ ತಂದಾನಿ ತಂದಾನಿ ತಾನಾನು ತಂದನಾನಿ ತಾನು ತಾನು ತಂದಾನು ತಾನಂದನಾನಿನು ತಂದನಾನಿ ತಾನಾನು ತಂದನಾನಿ ತಾನು ತಂದನಾನಿ ತಾನು ತಾನಂದನಾನಿನು ತಂದನಾನಿ ತಾನು ತಾನಂದನಾನಿ ತಾನು ತಂದನಾನಿ ತಾನು ತಾನಂದನಾನಿನು ತಾನು ತಂದಾನು ತಾನಂದನಾನಿ ತಾನು ತಾನು ತಂದಾನು ತಾನಂದನಾನಿನು ತಾನು ತಂದಾನು ತಾನಂದನಾನಿ ತಾನು ತಾನು ತಂದಾನು ತಾನಂದನಾನಿನು ತಂದಾನಿ ಹೈ ತಂದಾನಿ ಹೈ ತಂದಾನಿ ತಾನಾನು ತಂದನಾನಿ ತಾನು ತಾನು ತಂದಾನು ತಾನಂದನಾನಿನು ತಂದಾನಿ ತಾನಾನು ತಂದನಾನಿ ತಾನು ತಾನು ತಂದಾನು ತಾನಂದನಾನಿನು. ಆತ್ಮೀಯರೇ, ಇಲ್ಲಿವರೆಗೂ ಕೂಡ ಆಳ್ವಾಸ್ ದೀಪಾವಳಿ ಸಂಭ್ರಮದ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀರಿ. ಈ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ಆಳ್ವಾಸ್ ದೀಪಾವಳಿ ಸಂಭ್ರಮ ಈ ವೇದಿಕೆಯ ಮೇಲೆ ನಡೆದಿದೆ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣ ಈ ಕಾರ್ಯಕ್ರಮದ ರೂವಾರಿ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಡಾಕ್ಟರ್ ಎಂ ಮೋಹನ್ ಆಳ್ವಾಸ್ ಸರ್ ಇವರು. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಆಳ್ವಾಸ್ ದೀಪಾವಳಿ ಸಂಭ್ರಮವನ್ನ ಯಶಸ್ವಿಗೊಳಿಸಿದಂತಹ ಸಜ್ಜನ ಪ್ರೇಕ್ಷಕ ವೃಂದಕ್ಕೂ ವಂದನೆ, ಅಭಿವಂದನೆ. ಮತ್ತೆ ನಮ್ಮ ನಿಮ್ಮೆಲ್ಲರ ಭೇಟಿ ಸಾಂಸ್ಕೃತಿಕ ಹಬ್ಬ ಆಳ್ವಾಸ್ ವಿರಾಸತ್ನ ವೇದಿಕೆಯ ಮೇಲೆ. ಶುಭರಾತ್ರಿ.